ನೆಪೆಲಿಯಂ ಲೆಪ್ಪೆಸಿಯಂ ಎಂಬ ರಾಂಬುಟಾನ್ ಹಣ್ಣು ಜಾಗತಿಕವಾಗಿ ಅರ್ಧಕ್ಕರ್ಧ ಇಂಡೋನೇಷ್ಯಾದಲ್ಲಿ ಬೆಳೆಯುತ್ತಿತ್ತು. ಆ ಸ್ಥಾನವನ್ನು ಈಗ ಥೈಲ್ಯಾಂಡ್ ಕಸಿದುಕೊಂಡಿದೆ. ರಾಂಬುಟಾನ್ ಮೂಲ ಕೊಂಗಣ ಎಂದರೆ ಆಗ್ನೇಯ ಏಷ್ಯಾ. ಅರಬ್ ವ್ಯಾಪಾರಿಗಳು ನಡುಗಾಲದಲ್ಲಿ ಇದನ್ನು ಆಫ್ರಿಕಾ, ಜಾಂಜಿಬಾರ್ ಮೊದಲಾದ ಕಡೆಗೆ ಒಯ್ದರು. ಕಳೆದ ಶತಮಾನದಲ್ಲಿ ನಡುವಣ ಅಮೆರಿಕದ ದೇಶಗಳಿಗೆ ಈ ಉಷ್ಣವಲಯದ ಹಣ್ಣಿನ ಬೆಳೆ ವಿಸ್ತರಿಸಿದೆ. ದಶಕದ ಹಿಂದಿನವರೆಗೆ ಇಂಡೋನೇಷ್ಯಾ ಮುಂದಿತ್ತು. ಕಳೆದೊಂದು ದಶಕದಿಂದ ಥೈಲ್ಯಾಂಡ್ ಹೊಸ ತಳಿಗಳ ಕ್ರಾಂತಿ ಮಾಡಿದೆ. ಇವರ R334 ರಾಂಬುಟಾನ್ ಹಣ್ಣಿಗೆ ಲೋಕದೆಲ್ಲೆಡೆ ಪೂರೈಸಲಾಗದಷ್ಟು ಬೇಡಿಕೆ ಇದೆ. ಸದ್ಯ ಥೈಲ್ಯಾಂಡ್ 4.50 ಲಕ್ಷ ಟನ್, ಇಂಡೋನೇಷ್ಯಾ 1.50 ಲಕ್ಷ ಟನ್, ಮಲೇಷ್ಯಾ 65,000 ಟನ್ ರಾಂಬುಟಾನ್ ಬೆಳೆಯುತ್ತವೆ. ಫಿಲಿಪ್ಪೀನ್ಸ್, ವಿಯೆಟ್ನಾಂ ಇನ್ನೆರಡು ಪ್ರಮುಖ ರಾಂಬುಟಾನ್ ಬೆಳೆಯುವ ದೇಶವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೌಲಾಲಂಪುರ್. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ